ಮಾರ್ಗದರ್ಶನದಲ್ಲಿ ಮತ್ತು ಅವರ ಸೂಚನೆಯಲ್ಲಿ
ವಿಶೇಷವಾದ ಕಾರ್ಯಕ್ರಮ ಅವು ಸಮೃದ್ಧಿ ಔಷಧಿ ಸೊಸೈಟಿ
ಒಂದು ಉಚಿತ ಲಸಿಕೆಯಾದಂಥ ಸಂದೇಶವನ್ನು ಎಂದು ಸಮಾಜಕ್ಕೆ ನೀಡಿದಂಥ ನಮ್ಮೆಲ್ಲರ ಆತ್ಮೀಯರು ಶ್ರೀಯುತ ಸಂತೋಷ್ ಕುಮಾರ್ ರೈ ಇವರಿಗೆ ಕಾರ್ಯಕ್ರಮವನ್ನು ನಾವು ಇನ್ನಷ್ಟು ಉತ್ತರಪಡಿಸಲಿಕ್ಕೆ ನಾವು ಇಚ್ಛೆ ಪಡುವುದಿಲ್ಲ. ವೇದಿಕೆಯಲ್ಲಿ ಹಲವಾರು ಆದರಣೀಯ ಗಣ್ಯರು ಒಂದು ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ಮಂಡಿಸಿ ಇದ್ರೂ ಕೂಡ ನಾವೊಂದು ಈ ಕಾರ್ಯಕ್ರಮವನ್ನು ಚುರುಕಾಗಿ ಮುಗಿಸಬೇಕು ಎನ್ನುವ ಉದ್ದೇಶದೊಂದಿಗೆ ಇದೀಗ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪ್ತಾ ಇದ್ದೀವಿ. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಶ್ರೀಯುತ ಕೆ ಸುವರ್ಣ, ನಿರ್ದೇಶಕರು ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ, ಹಾಗೆ ನಮ್ಮ ಅಧ್ಯಕ್ಷರು ಶ್ರೀ ಕುಲವೇಡಿ ದೀಕ್ಷಿತರ್ ತಕ್ಕೊಂಡು, ಹಾಗೆ ಗೌರವಾಧ್ಯಕ್ಷರು ಸಮೃದ್ಧಿ ಹೌಸಿಂಗ್ ಸೊಸೈಟಿ ಇವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದೆರಡು ಅನಿಸಿಕೆಯನ್ನು ಹಾಗೆ ಅಧ್ಯಕ್ಷೀಯ ಭಾಷಣ ಮಾಡಬೇಕಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ.